ಸುಳ್ಯ ಆಲೆಟ್ಟಿ ಮಾರ್ಗವಾಗಿ ಕೇರಳದ ಪಾಣತ್ತೂರು ಬಂದಕ್ಕ ಮೂಲಕ ಸಂಪರ್ಕ ಕಲ್ಪಿಸುವ ಅಂತಾರಾಜ್ಯ ರಸ್ತೆ ತೀರಾ ಹದಗೆಟ್ಟಿದ್ದು ವಾಹನ ಸಂಚಾರಕ್ಕೆ ಅಯೋಗ್ಯಕರವಾಗಿದೆ. ರಸ್ತೆ ಮಧ್ಯೆ ಮೃತ್ಯು ಕೂಪದಂತೆ ಬೃಹದಾಕಾರದ ಹೊಂಡಗಳು ಬಿದ್ದು ಅಪಾಯಕ್ಕೆ ಆಹ್ವಾನ ನೀಡುತ್ತಿತ್ತು. ಈ ಬಗ್ಗೆ ಹಲವು ಬಾರಿ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಮನವಿಯನ್ನ ನೀಡಿದ್ರು. ರಸ್ತೆ ದುರಸ್ತಿಯಲ್ಲಿ ಪ್ರಯೋಜನ ಕಾಣದ ಹಿನ್ನೆಲೆಯಲ್ಲಿ ಆಲೆಟ್ಟಿ ಬಡ್ಡಡ್ಕ ಮತ್ತು ಕೊಲ್ಚಾರ್ ಭಾಗದ ಸಾರ್ವಜನಿಕರಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಲಾಯಿತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ನಗರ ಪಂಚಾಯತ್ ಸದಸ್ಯ ಎಂ ವೆಂಕಪ್ಪ ಗೌಡ ಅವರು, ರಾಜಕೀಯ ಮೂಲಭೂತದಿಂದ ವಂಚಿತರಾದಾಗ ರಾಜಕೀಯ ಬದಿಗಿಟ್ಟು ಒಗ್ಗಟ್ಟಾಗಿ ಸೇರಿ ಹೋರಾಟವನ್ನು ನಡೆಸಬೇಕು. ಸಾರ್ವಜನಿಕ ರಸ್ತೆಗಾಗಿ ಪಕ್ಷಭೇದವನ್ನ ಮರೆತು ಜನರು ಒಟ್ಟಾಗಬೇಕು. ರಸ್ತೆ ಅಭಿವೃದ್ಧಿಗೆ ಸರ್ಕಾರದಿಂದ ನಯಾ ಪೈಸೆ ಬಂದಿಲ್ಲ ಅಂತ ಹೇಳಿದ್ರು. ಇಲ್ಲಿ ಏನಾಗ್ತದೆ, ಸೇರಿರತಕ್ಕಂಥ ಜನಕ್ಕೆ ಏನಾಗಿದೆ ಅಂತ ಹೇಳಿದ್ರೆ, ಅವ್ರು ಯಾರು ನಾವು ಆಡಳಿತದಲ್ಲಿ ಇರತಕ್ಕಂಥವ್ರ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಹಾಗಾಗಿ ನಾವು ಹೋದ್ರೆ ಬಹುಶಃ ನಮಗೆ ನಮ್ಮ ನಾಯಕರುಗಳಿಗೆ ಕಣ್ಣಿಗೆ ಕೆಂಪಾಗ್ತದೆ, ಅವರ ಕಣ್ಣು ಕೆಂಪಾಗ್ತದೆ. ಹಾಗಾಗಿ ನಾವು ಅದಕ್ಕೆ ಹೋಗುದು ಬೇಡ ಅಂತೇಳಿ ಜಾರಿಕೊಳ್ಳತಕ್ಕಂಥ ವ್ಯವಸ್ಥೆಗಳಿದ್ದಾವೆ. ನಾವು ಅವರಿಗೆ ಹೇಳತಕ್ಕಂಥದ್ದು, ನೀವು ಜಾರಿಕೊಂಡ್ರೆ ದಿನನಿತ್ಯ ಈ ರಸ್ತೆಯಲ್ಲಿ ಜಾರಿ ಗುಂಡಿಗೆ ಬಿದ್ದು ಬಿದ್ದು ನಿಮ್ಮ ಸೊಂಟ ಮೂಳೆ ಎಲ್ಲವನ್ನ ಕಲ್ಕೊಳ್ಳತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹಾಗಾಗಿ ರಾಜಕಾರಣವನ್ನ ಬದಿಗೊತ್ತಿ, ನೀವು ಭಾರತೀಯ ಜನತಾ ಪಾರ್ಟಿಯವರು ಇರಬಹುದು, ನೀವು ಜನತಾ ದಳದವರು ಇರಬಹುದು, ಅಥವಾ ಬೇರೆ ಬೇರೆ ಪಕ್ಷದವರು ಇರಬಹುದು, ಬನ್ನಿ ನೀವು ಬಂದು ಇದು ನಮ್ಮ ರಸ್ತೆ, ಇದು ನಮಗೆ ಆಗಬೇಕಾಗಿದೆ ಅನ್ನುವಂತ ಕೆಲಸವನ್ನ ಮಾಡಿ. ಮೊನ್ನೆ ಆಲೆಟ್ಟಿಯಲ್ಲಿ ಭಾರಿ ಒಳ್ಳೆಯ ಕಾರ್ಯಕ್ರಮವನ್ನ ಮಾಡಿದ್ರು. ಇನ್ನು ಮಾಜಿ ಕೆಡಿಪಿ ಸದಸ್ಯ ರಾಧಾಕೃಷ್ಣ ಪರಿವಾರ ಖಾನ ಮಾತನಾಡಿ, ರಸ್ತೆ ಅಭಿವೃದ್ಧಿಗಳ ಬಗ್ಗೆ ತಾಲೂಕಿನ ಜನಪ್ರತಿನಿಧಿಗಳು ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದಾರೆ. ಚುನಾವಣೆ ಬಂದಾಗ ತಾಲೂಕಿನ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಪತ್ರಿಕೆಗಳಲ್ಲಿ ಜಾಹೀರಾತು ನೀಡಿ ಮತ ಪಡಿತಾರೆ. ಈ ರಸ್ತೆಯಲ್ಲಿ ವಾಹನ ಸವಾರರು ತುಂಬಾ ಕಷ್ಟದಲ್ಲಿ ಸಂಚಾರ ಮಾಡ್ತಾರೆ. ಜನಪ್ರತಿನಿಧಿಗಳು ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಅಭಿವೃದ್ಧಿ ವಿಚಾರಗಳನ್ನ ಮಾತನಾಡ್ತಾರೆ ಅಂತ ಹೇಳಿದ್ರು. ನೋಡಿ, ಇಂಜಿನಿಯರ್ ಮಾಡಿ ಹೇಳುವಂತ ಒಂದು ವಿಷಯವನ್ನು ಬಿಟ್ರೆ ಬೇರೆ ಇಷ್ಟರವರೆಗೆ ಅದರ ಬಗ್ಗೆ ಅವರು ಇಂಥದೇ ಇಷ್ಟು ದಿವಸದೊಳಗೆ ಅದನ್ನು ಮಾಡಿಸಿಕೊಡಿ ಅಂತ ಹೇಳುವಂತ ಉತ್ತರವನ್ನು ನಮ್ಮ ಶಾಸಕರು ಹೇಳಿದ್ರೆ ಚುನಾವಣೆ ಬರುವಾಗ ಎಲ್ಲವೂ ಕೂಡ ಬರ್ತದೆ. ನಾವು ಅಲ್ಲಿ ಮಾಡಿದ್ದೇವೆ ಇಲ್ಲಿ ಮಾಡಿದಂತ ವಿಚಾರವನ್ನು ಹೇಳೋದು ಬಿಟ್ಟರೆ ಬೇರೆ ಯಾವುದು ಕೂಡ ಮಾಡೋದಿಲ್ಲ, ಬರೀ ಹೇಳುವಂತ ವಿಚಾರಗಳು ಮಾತ್ರ. ನಾವೆಲ್ಲ ರಿಕ್ಷಾ ಚಾಲಕರು ಕೂಡ ನನಗೆ ಬಹಳ ಬೇಸರ ಆಗ್ತದೆ. ಆ ಕಡೆಯಿಂದ ಬರುವಾಗ ಇವತ್ತು 300 ರೂಪಾಯಿ ಬಾಡಿಗೆ ಆದ್ರೆ ಆ 300 ರೂಪಾಯಿ ಕೂಡ ಗ್ಯಾರೇಜ್ ಕೊಡುವಂತ ವ್ಯವಸ್ಥೆ ಆಗ್ತದೆ. ಇವತ್ತೆಲ್ಲ ಚಾಲಕರನ್ನು ಕೂಡ ನಮ್ಮ ಹತ್ರ ನಾವು ಹೇಳಿದ್ದೇವೆ, ಚಾಲಕರು ಇದರಲ್ಲಿ ನೀವು ಯಾವುದು ರಾಜಕೀಯವನ್ನು ಹಿಡ್ಕೊಂಡು ಮಾತಾಡ್ತಾ ಇದ್ರಿ ಅಥವಾ ಇನ್ನೊಬ್ಬರು ಮಾಡ್ತಾ ಇದು ಎಲ್ಲರಿಗೂ ಕೂಡ ಇರುವಂತ ವಿಷಯ ಕೂಡ. ಯಾಕೆ ನಾವು ಪ್ರತಿಭಟನೆ ಹೇಳೇವು? ನಾವು ಅಧ್ಯಕ್ಷರು ಹೇಳಿದಾಗ ಮತ ಕೊಟ್ಟರೆ ಸಾಲದು, ಆ ಮತ ಕೊಟ್ಟದಕ್ಕೆ ಕೇರಳದ ರೀತಿಯಲ್ಲಿ ನಾವು ಅದನ್ನ ಹೋರಾಟವಾಗಿ ತಗೊಳ್ಬೇಕು. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಸಾರ್ವಜನಿಕರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನಾಕಾರರ ಬೇಡಿಕೆಯಂತೆ ಸ್ಥಳಕ್ಕೆ ನಗರ ಪಂಚಾಯತ್ ಮುಖ್ಯಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಬಂದು ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿದ್ರು. ಮುಂದಿನ 15 ದಿನಗಳಲ್ಲಿ ನಗರ ಪಂಚಾಯತ್ ವ್ಯಾಪ್ತಿಯ ಸುಮಾರು 400 ಮೀಟರ್ ಉದ್ದದ ರಸ್ತೆಯಲ್ಲಿರುವ ಗುಂಡಿಗಳನ್ನು ಮುಚ್ಚಿಸುವ ಕೆಲಸ ಮಾಡಲಾಗುವುದು ಅಂತ ನಗರ ಪಂಚಾಯತ್ ಮುಖ್ಯಾಧಿಕಾರಿ ಮತ್ತಡಿ ಹೇಳಿದರು. ಮಳೆ ನಿಂತ ಕೂಡಲೇ ನಾವು ಅದನ್ನು ಪ್ರಾರಂಭ ಮಾಡಿ ಅದನ್ನು ಮುಗಿಸ್ಕೊಡ್ತೇವೆ. ಮತ್ತು 1.5 ಕಿಲೋಮೀಟರಿಂದ ಕೊನೆ 10.6 ಕಿಲೋಮೀಟರ್ವರೆಗೂ 9.2 ಕಿಲೋಮೀಟರ್ 10,50,00,000ಕ್ಕೆ SSDP ಯೋಜನೆಯಡಿ ಮಂಜೂರಾಗಿದೆ. ಟೆಂಡರ್ ಕೂಡ ಆಗಿದೆ. ಈಗಾಗಲೇ ಗುತ್ತಿಗೆದಾರರಿಗೆ LOA ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ ಅಂತ ಹೇಳ್ತಾರೆ, ಅದನ್ನು ನೀಡಿದ್ದಾರೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ಸಾರ್ವಜನಿಕರು 1 ವಾರದ ಒಳಗೆ ಗುಂಡಿ ಮುಚ್ಚಿಸುವ ಕೆಲಸ ಮಾಡಿ ಎಂದು ಒತ್ತಾಯಿಸಿದರು. ನಗರ ಪಂಚಾಯತ್ ಆಡಳಿತಾಧಿಕಾರಿಗಳ ಗಮನಕ್ಕೆ ತಂದು 15 ದಿನಗಳ ಒಳಗೆ ತೇಪೆ ಕಾರ್ಯ ಮಾಡಿಸುವುದಾಗಿ ಭರವಸೆ ನೀಡಿದರು. ಆಲೆಟ್ಟಿ ಬಡ್ಡಡ್ಕ ರಸ್ತೆಯ ತೇಪೆ ಕಾರ್ಯಕ್ಕೆ ಈಗಾಗಲೇ 5 ಲಕ್ಷ ಅನುದಾನ ಮಂಜೂರುಗೊಂಡಿದೆ. ಮಳೆಗಾಲವಿರುವ ಕಾರಣ ಕೆಲಸ ಆರಂಭ ಮಾಡಿಲ್ಲ. ಡಿಸೆಂಬರ್ ತಿಂಗಳಿನಿಂದ ತೇಪೆ ಹಾಕುವ ಕಾಮಗಾರಿಯನ್ನ ತ್ವರಿತವಾಗಿ ಮಾಡ್ತೇವೆ. ಅಲ್ಲದೆ ನಗರ ಪಟ್ಟಣ ಸೇತುವೆ ದುರಸ್ತಿಗೆ 60 ಲಕ್ಷದ ಪ್ರಸ್ತಾವನೆಯನ್ನ ಕಳುಹಿಸಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಇಂಜಿನಿಯರ್ SN ಹುಕ್ಕೇರಿ ಹೇಳಿದರು. ಅವರ ಸರ್ಕಾರ ನಮ್ಮ ಆಡಳಿತದ ಗಮನಕ್ಕೆ ತರ್ತೇನೆ. ಮತ್ತೆ ನಾವು ಹಾಗೆ 15 ದಿವಸ ಅಪ್ರೂವಲ್ ತಗೊಳ್ಬೇಕು. ಅದೇ 15 ದಿವಸದ ಮೇಲೆ ಅಪ್ರೂವಲ್ ತಗೊಂಡ್ರೆ ಮತ್ತೆ ಅದು ತಿಂಗಳು ಹೋಗ್ತದೆ. ನಮಗೆ ವಾರದಲ್ಲಿ ಹೇಗೆ ಮಾಡ್ಲಿಕ್ಕೆ ಕೊಡುದು 15 ದಿನದ ಒಳಗಡೆ ಮಾಡಬೇಕು. 16ನೇ ದಿನ ಇವತ್ತು ನೀವು ನಿಗಂಟು ಮಾಡಿ ದಿನ ಯಾವುದು ನೀವೆಲ್ಲ ನಿಮ್ಮ ವಾಹನದಲ್ಲಿ ಬನ್ನಿ. ನಗರ ಪಂಚಾಯತಿಗೆ ಮುತ್ತಿಗೆ ಹಾಕತಕ್ಕಂಥ ಒಂದ್ ಮಿನಿಟ್
ಪ್ರತಿಭಟನೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್ ಜಯಪ್ರಕಾಶ್ ರೈ, ನಗರ ಪಂಚಾಯಿತಿ ಸದಸ್ಯರಾದ ಶರೀಫ್ ಕಂಠಿ, ರಿಯಾಜ್ ಕಟ್ಟಿಕಾರ್, ಆಲಿಟಿ ಗ್ರಾಮ ಪಂಚಾಯತ್ ಸದಸ್ಯರಾದ ಗೀತಾ ಕೋಲ್ಚರ್, ಜಯಂತಿ ಕೂಟೇಲ್, ಯೂಸುಫ್ ಅಂಜಿಕಾರ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಪದ್ಮನಾಭ, ವಿ4 ನ್ಯೂಸ್ 24/7 ಸುಳ್ಯ.